ಅರೇ ಒಂದು ಪಿಕ್ಚರ್ ಮುಗೀತಲ್ಲ, ಎಂತ ಎ ಸಿ ಹಾಕಿರ್ ಮರ್ರೆ, ನಂಗೊಂಥರ ಮೂಗೆಲ್ಲ ಒಂಥರ ರಗಳಿ ಆದಂಗೆ ಅದ್ಕಣೆ. ಆದರೂ ಪಾಪ್ಕಾರ್ನೆಲ್ಲ ಕೊಡಿಸಿ ಅಂತ ಹೇಳಿದೆ, ಎಂಥದ್ದು ಕೊಡಿಸ್ಲೇ ಇಲ್ಲಲ್ಲ ನೀವು, ಬರೀ ಕಂಜೂಸಿ ಮಾಡ್ತೀರಿ ಮರ್ರೆ ನೀವು. ಅಯ್ಯೋ ಅದು ಎಂಥದ್ದು ಮರೀತಿ, ನನಗಲ್ಲೇ ಅದೆಲ್ಲ ಕೇಂಬಕ್ಕೆಲ್ಲ ಬತ್ತಿಲ್ಲ. ನಿಂಗೆ ಗೊತ್ತಲ್ದ ನಂಗೆ ಹಂಗೆಲ್ಲ ಜನ ಕಂಡು ಕೂಡಲೇ ಒಂದು ಮನೆ ಸಂಕೋಚ ಹಾಪದು ಅನ್ಕಂಡ ನಾ ಎಂಥದ್ದು ತಗೊಂತಿಲ್ಲ. ಹಂಗೆ ನಿಂಗೆ ಬೇಕಾರೆ ನೀನು ಹೋಗಿ ಕೇಳಲಿಕ್ಕಿದ್ದಿತ್ತಲ್ಲ. ಅಯ್ಯೋ, ನಾನು ಯಾವತ್ತು ಪಿಕ್ಚರಿಗೆಲ್ಲ ಅಲ್ಲೆಲ್ಲ ಸಿನಿಪ್ಲೆಕ್ಸಿಗೆಲ್ಲ ಹೋಯ್ದೆ ಅನ್ಕೊಂಡು ಇವತ್ತೇ ಫಸ್ಟ್ ಅಲ್ದ. ಹೌದು, ನಾನು ಒಬ್ಬಳು ಯಾರು ಎಲ್ಲಿ ಹೋಗ್ತಿದ್ದೆ, ನೀವು ಒಂದು ಕರ್ಕೊಂಡು ಹೋಗ್ತೆ ಅಂತ ಹೇಳೋಕೆ ಹೋದಷ್ಟೇ. ನನಗೂ ಒಂಥರ ಸಂಕೋಚ ಹಾಪದೆ, ನಂಗೆ ಜಾಸ್ತಿ ಜನ ಮತ್ತು ಅಂಥ ಜಾಗಕ್ಕೆಲ್ಲ ಹೋದರೆ ಒಂಥರ ಅನ್ಸುತ್ತೆ ಕಣಿ. ಆರು ಇವತ್ತು ನಾವಿಬ್ರು ಹೋಗಿ ಬಂತಲ್ಲ, ಈಗ ಧೈರ್ಯ ಬಂದಂಗೆ ಆಯ್ತು. ಇನ್ನೊಂದ್ಸಲ ಹೋಗ್ಪಾಕ. ನಾನು ಶಾಲೆಗೆ ಹೋಗೋಷ್ಟೊತ್ತಿಗೆ ನಂಗೆ ಹೋಗೋಕೆ ಸಂಕೋಚ ಆಗಿ ನಾ ಶಾಲೆ ಬಿಟ್ಟನ. ಇನ್ನು ಅಲ್ಲೆಲ್ಲ ಹೋಗಿ ಅದನ್ನೆಲ್ಲ ಕೇಂಡಂಗೆ ಅವೆಲ್ಲ ಜವಾಬ್ದಾರಿ ಅಂತಿದ್ರು ನೀನೇ ತಗೊಂಡ್ಕ. ನಂಗೆ ಹಂಗಿಂದೆಲ್ಲ ಆತಿಲ್ಲಪ್ಪ. ಆತಿಲ್ಲ ಅಂತ ಹೇಳ್ರೆ ಕಲ್ತ್ಕೊಂಬ ಏಗಳಿಕ್ ಮರ್ರೆ. ಈಗ ಹೋಯ್ತು, ನಮ್ಗೆ ಎಂತ ಆಯ್ತು ಈಗ? ಯಾರು ಎಂತಾರ ನಮ್ಮ ಕುತ್ತಿಗೆ ಕೈ ಹಾಕಿ ದೂಡ್ರ ಇಲ್ಲ ಅಲ್ದ? ಹೆಂಗೆ ಅನ್ಕ ಕಲ್ತ್ಕೊಂಬ. ಒಂದ್ಸಲ ಹೋತ್ತು, ಫಸ್ಟ್ ಟೈಮಿಗೆ ಎಂಥದ್ದು ಗೊತ್ತಿಲ್ಲ, ಎರಡನೇ ಸಲ ಗೊತ್ತಾಗ್ತು. ನೀವು ಒಂದು ಹೋಯ್ತು ಹಾಕ ಬರ್ಲಿಕ್ಕಿದ್ದಿತ್ತಲ್ಲ, ನನ್ನ ಪರ್ಸಲ್ಲಿ ಮತ್ತು 50 ರೂಪಾಯಿ ಇದ್ದಿತ್ತು, ಅದು ಬಿಟ್ಟರೆ ದುಡ್ಡೆಲ್ಲ ಇದ್ದಿತ್ತು. ಮತ್ತು ಹಂಗಾಗಿ ನಾನು ಸುಮ್ಮನೆ ಅದೇ. ದುಡ್ಡನ್ನ ಕೊಡ್ತಿರ್ಲಿ ನೀ ಕೇಂಡದಿದ್ರೆ, ನೀನು ಒಂದು ಮಾಡೋದು ಮರೀತಿ. ದುಡ್ಡೆಲ್ಲ ಕೆಮ್ದಂದ್ರೆ ಸಂಕೋಚ ಅನ್ಕ ನಿಮಗೆ ಗೊತ್ತಿಲ್ಲ ಮರ್ರೆ. ಆ ಗಣ್ಣದ್ರ ದುಡ್ಡು ಕೆಂಕೆ ಅಂತ ಸಂಕೋಚ ಮರೀತಿ ನಿನಗೆ. ನಾನು ಯಾವತ್ತರ ಕಮ್ಮಿ ಮಾಡಿನ ನಿಂಗೆ? ಅದು ನಮ್ಮ ಮನೇಲಿ ಯಾರು ನಿನ್ನ ಸೊಸೆ ಕಣ್ಣಂಗೆ ಕಂಡ್ಕೊಂಡಿರ ಕೇಮ್ದು ತಕೊಂಬದು ಇಲ್ಲ ಜೋಬಿ ಕೈಯಾಕಿ ತಕೊಂಡ್ರು ನಾ ಬೇಡ ಅಂತಿಲ್ಲ. ಯಾರ್ಯಾರ ತಕೊಂಡ್ರ ನಾನು ಬಿಟ್ಟು ಮತ್ತೆ ಯಾರಿಗೆ ಮರ್ರೆ ಅಷ್ಟು ಧೈರ್ಯ ನಿಮ್ಮ ಜೋಬಿ ಕೈ ಹಾಕೋ ಅಷ್ಟೇ? ಅಂದ್ರೆ ಅಮ್ಮ ಇಲ್ಲ, ಅಮ್ಮನು ನನ್ನ ಜೋಬಿ ಕೈ ಹಾಕ್ತಾಳವ ಒಂದೊಂದ್ಸಲ. ನಾ ಹಿಂಗೆ ಹೇಳ್ತೇನಕ ಬೇಜಾರು ಮಾಡ್ಕೊಂಡ್ಬೇಡಿ. ಅತ್ತೆ ಒಂದು ದಿವಸಕ್ಕೂ ನಿಮ್ಮ ಜೋಬಿ ಕೈ ಹಾಕೋದು ನಾನು ಕಾಣಲಿಲ್ಲ ಮರ್ರೆ. ಸುಮ್ಮನೆ ಹೇಳೋದಲ್ಲ, ಒಂದು ದಿವಸಕ್ಕೆ ನಿಮ್ಮ ಹತ್ರ 1 ರೂಪಾಯಿ ಕೇಂಡದ ಇಲ್ಲಿ, ನಿಮ್ಮ ಜೋಬಿ ಕೈ ಹಾಕಿದ್ದ ಇಲ್ಲಿ ನಾನು ಕಾಣಲಿಲ್ಲ ಮಾತ್ರ. ಸುಮ್ಮನೆ ಹೇಳೋದಲ್ಲ ಮಾತ್ರ. ಹಿಂಗಂದ್ರೆ ನನ್ನ ಅತ್ತೆ ಅನ್ಕೊಂಡು ನನಗೆ ಆ ಮಟ್ಟಿಗೆ ಖುಷಿ ಹತ್ಕಣಿ ಅವ್ರು ನೆನೆಸ್ಕೊಂಡ್ರಿ. ಅಲ್ಲ ನಿಂಗದು ಒಂದಕ್ಕೆ ಖುಷಿ ಆಗ್ತ ತನಕ ನಂಗೆ ಗೊತ್ತು. ನಿಂಗೆ ಯಾರು ದುಡ್ಡು ಕೇಳ್ತೀವಿ ಸೈ ಅವ್ರು ಒಳ್ಳೆ ಇರಲ್ದ. ನಿನ್ನೇನು ಇವತ್ತು ಕಾಣ್ತಿದ್ದು, ನಮ್ಮ ಮಧ್ಯೆ ಇಷ್ಟು ವರ್ಷ ಆಯ್ತು ಕಾಣ್ತಿದ್ದೆ ನಿಂಗೆ. ಇವತ್ತೊಂದು ಪಾಪ್ಕಾರ್ನ್ ತಿಂಬಕ್ಕೆ ದುಡ್ಡು ಹಾಕೊಂಬಂಗೆ ಅದು ನಿಂಗೆ ಭಾಳ ಆಶ್ಚರ್ಯ ಮರೀತಿ. ಅಥವಾ ಆಚಿದ್ದಾರೆಲ್ಲ ತಿಂತಿದ್ರು ಅನ್ಕೊಂಡು ತಿನ್ಕೊಂಬಂಗಾಯ್ತು, ಎಂತ ಕಥೆಯೋ ಗೊತ್ತಿಲ್ಲ. ಆಯ್ಕಣಿ ಮಾರೆ, ನಾ ಅಷ್ಟೊಂದು ಕೆಟ್ಟೋಳ ಹಂಗಾರೆ. ನನಗೇನು ದುಡ್ಡಿನ ಮೇಲೆ ಆಸೆ ಅಲ್ಲ. ಎಂಥರ ಒಂಚೂರು ನಮ್ಮದೆಲ್ಲ ಮಾಡ್ಕೊಂಡು ಕತ್ತಲ್ಲ, ನಮ್ಮದು ಮತ್ತು ಸಂಸಾರ ಅನ್ಕ ಮಕ್ಕಳಿದ್ದು ಅದೆಲ್ಲ ಯೋಚನೆ ಮಾಡ್ಕಲ್ಲ ಮರ. 2 ಗಂಡು ಮಕ್ಳನ್ನ ಓದಿಸೋದಂದ್ರೆ ಸುಮ್ಮನೆ ಆಯಿತಾ? ಒಳ್ಳೆ ಸ್ಕೂಲಿಗೆ ಹಾಕಿ. ಈಗೇನೋ ಒಂದು ಓದ್ತಿದ್ದೋ, ನಾನು ಹೋಪಲ್ಲೇ ಓದ್ತಿದ್ದೋ, ನನಗೆ ದೊಡ್ಡ ಸ್ಕೂಲಿಗೆ ಹಾಕಮ್ಮಂಗೆ ಇತ್ಕಣಿ ಅವನ. ಆಯ್ತಾಯ್ತು ಮರೀತಿ, ನಿನ್ನ ಆಸೆ ಎಲ್ಲ ದೊಡ್ಡವೇ, ಸಣ್ಣವು ಯಾವುದೂ ಇರೋದಿಲ್ಲಲ್ಲ. ಹಂಗಾಯಲ್ದ ನನ್ನ ಕಣಗಿನ ದೊಡ್ಡ ಮನುಷ್ಯ ಸಿಕ್ಕದ್ ನಿಂಗೆ. ಓಹೋ, ದೊಡ್ಡ ಮನುಷ್ಯನ ಬಹುಶಃ ದೊಡ್ಡ ಮನುಷ್ಯನೇ. ಯಾಕಂತ ದೊಡ್ಡ ಮನುಷ್ಯ ಅಂತೇಳು ಅನ್ಸೋದಿಲ್ಲಪ್ಪ. ಅಯ್ಯೋ ದೇವ್ರೆ. ಅಲ್ಲ, ನೀವು ನನ್ನ ಫೋಟೋ ತೋರಿಸಿ ಯಾಮರ್ಸಿದವ್ರು. ಬೇರೆ ರಾಯ್ರೆ ಕೇಸ್ ಹಾಕ್ತಿದ್ದೀರಿ ನಿಮ್ಮ ಮೇಲೆ. ನಾವೇನೋ ಸುಮ್ಮನೆ ಆಯ್ಕೊಂಡಿತ್ತು ಅನ್ಕಂಡ. 4ನೇ ಕ್ಲಾಸ್ ಪೇಲ 5ನೇ ಕ್ಲಾಸ್ ಪೇಲ ನಾನಪ್ಕೊ ಹೆಂಗೋ ಸುಮ್ಮನೆ ನಡ್ಸ್ಕೊ ಓದ್ತಿದ್ದೆ ಅಷ್ಟೇ. ಅಂದರೆ ನಿನ್ನ ಬಿಟ್ಟು ನಂಗೆ ಯಾರು ಸಿಕ್ಕುವುದಿಲ್ಲ ಅನ್ಕ ನೀ ಹೇಳುದ? ಹಾಗೆಲ್ಲ ಅನ್ಕೊಂಡ್ಬೇಡಕ್ಕ. ನಾನು ಚಂದ ಇದ್ದೆ. ನಾನೀಗ ಮನ್ಸು ಮಾಡ್ರೆ ಎಷ್ಟು ಜನ ಬೇಕಾದ್ರೆ ಬಿಡಿಸ್ಕೊಂತೆ, ನಿನ್ನ ಕಣಂಗಲ್ಲ. ನೀನು 2 ಮಕ್ಕಳದ್ದೆ ಮರೀತಿ. ಮಕ್ಕಳಾರೆ ಎಂತಾಯ್ತು? ಮಕ್ಕಳಾರೆ ಎಂತ ಇದೆ ನಾ ಕಾಮ್ಕೆ? ನಿಮ್ಗಿಂತ ಚಂದ ಇದ್ದೆ. ಚಂದ ಎಲ್ಲ ಇದ್ದೆ. ಎಲ್ಲ ಎಕ್ಸ್ಟ್ರಾವೇ. ಡ್ರೆಸ್ಸು ಎಲ್ಲ ಎಕ್ಸ್ಟ್ರಾ ಲಾರ್ಜೇ ತಗೊಂತಿದ್ದೀನಲ್ದ. ಅಂದರೆ ನಾ ತುಂಬ ದಪ್ಪ ಇದ್ದೆ ಅನ್ಕ ನೀವು ಹೇಳೋದಲ್ದ? ನಿಮ್ಗಿಂತ ಮಕ್ಕಳನ್ನ 2 ಹೆತ್ತು ಕಾಣಿ, ಹೆಂಗೆ ತನಕ ನಿಮಗೂ ಗೊತ್ತಾಗ್ತಷ್ಟೊತ್ತಿಗೆ. ಮಕ್ಕಳನ್ನ ಹೇರ್ಲಿ ಬಿಡಲಿ ಅಂತಾರ ಮಾಡಲಿ, ಚಂದ ಅಂತ ಹೇಳಿದ ಮೇಲೆ ಅಲ್ಲಿ ಮತ್ತೆಲ್ಲ ನಿಮ್ದು ಭಾಷೆಲಿ ಹೇಳು ಹಾಗೆ ಬ್ರ್ಯಾಕೆಟಲ್ಲ ಎಲ್ಲ ಹಾಕೋದಿಲ್ಲ. ಮಕ್ಳು ಎತ್ತೀರಾ, ಮಕ್ಳು ಹೇರ್ಲಿ ಅನ್ಕ. ಚಂದ ಅಂದರೆ ಚಂದ ಅಷ್ಟೇ. ನನಗೆ ಈಗಲೂ ಬೇಕಾದ್ರೆ ಎಷ್ಟು ಹುಡುಗಿಯರು ಬೇಕಾದ್ರೆ ಬೀಳ್ತಾರೆ ಕಣಿ. ಒಳ್ಳೆ ಮೂಡಲ್ಲಿತ್ತು, ಈಗೆಲ್ಲ ಸುತ್ತಾಡ್ಕೊ ಬಂದಿತ್ತು. ನೀವೀಗ ರಗ್ಲಿ ಮಾಡಬೇಡಿ, ನನ್ನ ಮೂಡ್ ಹಾಳು ಮಾಡಬೇಡಿ. ಈಗ ನಾನು ಎಂತ ಮಾಡ್ರೂ ಸೊಪ್ಪು ಆಗ್ತಿಲ್ಲ. ನಾನು ಇಪ್ಪತ್ತೆ ಹಿಂಗೆ ಅಷ್ಟೇ. ಉಮ್ದಾರುಣಿ ಒಂಚೂರು ಉಣ್ಕ ಮಲ್ಕಣೆ. ಆ ಹೋಟ್ಲಲ್ಲಿ ತಿಂದಂಗೆ ಆಗ್ತಿಲ್ಲ. ಉಂತ್ರಿಯ ಹಾಕ್ಕೊಡ್ತೆ. ಇಲ್ಲಾಂದ್ರೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊ ಬಂದು ಮಲ್ಕಂತೆ. ನಂಗೆ ತುಂಬ ನಿದ್ರೆ ಬರ್ತೈತೆ. ನೀ ಚಂದ ಇಲ್ಲ ಈಗಂತ ನೀವು ಒಪ್ಕೊಂಡ್ರೆಡಿ ಇಲ್ಲ ಅಲ್ದಾ? ಅದು ಇದ್ದಂಗೆ ಹೇಳ್ರೆ ಎದ್ದು ಬಂದು ಅದಕ್ಕೆ ಒತ್ತರಂಬ್ರು. ಇವರಿಗೆ ನಾ ಎಂತ ಮಾಡ್ರೂ ಸರಿ ಅನ್ಸೋದಿಲ್ಲ. ನಾ ಚಂದವೂ ಅನ್ಸೋದಿಲ್ಲ, ನಾ ಮಾಡೋದು ಕೆಲಸವೂ ಸರಿ ಆಯ್ತಿಲ್ಲ, ಎಂಥದ್ದು ಇಲ್ಲ. ಎಂಥಾರು ಮಾಡ್ಕೊ ಸಾಯಿಲಿ ಓದ್ತೈತ್ಲ ನಾನು. ಎಂಥ ಚಂದದ ಕಾಲೇಜ್ ಹುಡುಗಿಯೇ ನಾನು ಬೆನ್ನು ಬಿದ್ದಿದ್ದಾಳಂಬ್ರು. ಅದು ಎಂಥ ಎಜುಕೇಷನ್ ಇಲ್ಲ, ಎಂತ ಇಲ್ಲ. ಆರೂ ಬಿದ್ದಿದ್ದಾಳಂದ್ರೆ ನಾನು ಎಷ್ಟು ಚಂದ ಇಪ್ಕು ಸಾಕು. ಈ ಉಳಿ ಯಾರೋ ಅನ್ಕೊಂಡು ಹೇಳ್ತಾಳೆ, ನಾನು ಅಲ್ದಿ ಬೇರೆಯವ್ರ ಮದುವೆ ಹತ್ತಿರಲಿಲ್ಲ ಅನ್ಕೊಂಡು. ಇವಳನ್ನ ಕಂಡ್ರೆ ಸಾಕು ದೊಡ್ಡ ಮಣ್ಣಿನ ಕಾಪರ್ಗೆ ಕಣಂಗೆ ಆಯ್ತಾಳೆ. ಇವಳು ನಂಗೆ ಹೇಳೋದು. ಇವಳಿಗಿನ್ನೂ ಗೊತ್ತಿಲ್ಲ. ಆರು ಸಿಕ್ಕ ಬೀಳ್ತಿದ್ದೆ ಮರ್ರೆ. ಜೋಬಿ ಕೈ ಹಾಕ್ತಾರಂತ ಹೇಳಿಬಿಟ್ನಲ್ಲ ನಾನು.
ನನಗೂ ಒಂದೊಂದ್ಸಲ ತಲೆ ಪಪ್ಪದೇ ಅಲ್ಲ. ಮತ್ತು ನೀವೆಲ್ಲ ಹೆಂಗಿದ್ರಿ? ನಮ್ದಂತೂ ಲೈಫ್ ಫುಲ್ಲು ಝೂಮ್ ಕಣಿ ಸ್ಪೀಡಲ್ಲಿ ಹೋಗ್ತಿತ್ತು. ಈಗ ರಾತ್ರಿ ಶೋಗೆ ಅವಳನ್ನ ಕರ್ಕೊಂಡು ಹೋಯ್ಕ ಬೊಯ್ಬೇಡಿ ಮಾರ್ರೆ. ಎಂತ ಮಾಡೋದು, ಬೇಕಂತ ಮಾಡ್ಕೊಂಡದ್ದಲ್ಲ, ಉದಾಯಿ ಬಂದು ಸಿಕ್ಕಾಕೊಂಡದ್ದಲ್ಲ. ಮತ್ತು ನೀವೆಲ್ಲ ನಮ್ಮ ವೀಡಿಯೋ ಕಾಣ್ತಿದ್ರಿಯಾ? ಕಾಮ್ದಿಲ್ಲ, ನಾವು ವೀಡಿಯೋ ಹಾಕ್ರಲ್ದ ನೀವು ಕಾಮ್ದು. ಇಲ್ಲ ಮಾರ್ರೆ, ಸಾರಿ, ಮುದ್ದಿದಲ್ಲಿ ಹಾಕೋ ಕಾಯ್ಲಿಲ್ಲ, ಹಾಕ್ತವಕ್ಕ, ಬೇಜಾರು ಮಾಡ್ಕೊಂಡ್ಬಿಡಿ. ನಮಸ್ಕಾರ.